ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಇದೀಗ ಫುಲ್ ಫ್ಲೆಜ್ಡ್ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡಿದೆ. ಇಲ್ಲಿ ಬರುವಂತ ಈ ಭಾಗದ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವ ಜೊತೆಯಲ್ಲಿ ಮೂಲಭೂತ ಅವಶ್ಯಕತೆ ಹಾಗೂ ಜನೌಷಧಿ ಕೇಂದ್ರವನ್ನು ಒಳಗೊಂಡು ಆಧುನಿಕತೆಯನ್ನು ಪಡೆದುಕೊಂಡಿದೆ ಎಂದು ಶಾಸಕ ಸಂಜೀವ ಮಠಂದೂರು ಅವರು ಹೇಳಿದರು. ಹಾಗೆ ಸರ್ಕಾರಿ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡುವ ಸಲುವಾಗಿ ನೀಲಿ ನಕಾಶೆಯನ್ನು ತರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜೀವಂದರ್ ಜೈನ್, ಉಪಾಧ್ಯಕ್ಷೆ ವಿದ್ಯಾ ಗೌರಿ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪಿಜಿ ಜಗನ್ನಿವಾಸ್ ರಾವ್ ಉಪಸ್ಥಿತರಿದ್ದರು. ಸುಳ್ಯ, ಪುತ್ತೂರು, ಕಡಬ, ಬೆಳ್ತಂಗಡಿ, ಅದೇ ರೀತಿ ಪಕ್ಕದ ಕಾಸರಗೋಡು ಭಾಗದ ಒಂದಷ್ಟು ಜನರು ಇಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥ ಸಂಗತಿಯನ್ನು ಈ ಆಸ್ಪತ್ರೆಯಿಂದ ಮಾಡ್ತಾ ಇದ್ದಾರೆ. ಕೋವಿಡ್ ಬಂದಾಗ ಈ ಆಸ್ಪತ್ರೆಯನ್ನು ತಾಲೂಕು ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿದ್ದೆವು. ಅದೇ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಇವತ್ತು ಡಯಾಲಿಸಿಸ್ಗೆ ಒತ್ತು ಕೊಟ್ಟು ಈ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಿಡ್ನಿ ಪೇಷಂಟ್ಗಳಿಗೆ ಡಯಾಲಿಸಿಸ್ ಕೊಡುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಆಂಬುಲೆನ್ಸ್ಗಳು ಇವತ್ತು MRPL ಕೊಡ ಮಾಡಿದಂಥ ಆಂಬುಲೆನ್ಸ್ ಇರ್ಬೋದು, ಸರ್ಕಾರ ಕೊಡ ಮಾಡಿದಂಥ ಆಂಬುಲೆನ್ಸ್ ಮುಖಾಂತರ ತುರ್ತು ಸೇವೆಗೆ ಮಂಗಳೂರು ಕಳಿಸಲಿಕ್ಕೂ ಆಂಬುಲೆನ್ಸ್ ಸೇವೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಸುಮಾರು 15 ವೈದ್ಯರುಗಳು ಇಲ್ಲಿ ಸೇವೆಯನ್ನು ಮಾಡಬೇಕಿತ್ತು. ಈಗಾಗಲೇ 4 ಜನ ವೈದ್ಯರುಗಳು ಬಂದು ಸುಮಾರು 9 ಜನ ವೈದ್ಯರುಗಳು ಈಗ ಪೂರ್ಣಕಾಲಿಕ ವೈದ್ಯರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಈಗ ಆಸ್ಪತ್ರೆ ಫುಲ್ ಫ್ಲೆಜ್ಡ್ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡಿದೆ. ಬರುವಂಥ ಎಲ್ಲ ನಮ್ಮ ಈ ಭಾಗದ ರೋಗಿಗಳಿಗೆ ಇವತ್ತು ಚಿಕಿತ್ಸೆಯನ್ನು ಕೊಡುವ ಜೊತೆಯಲ್ಲಿ ಒಂದಷ್ಟು ಮೂಲಭೂತವಾಗಿ ಕೂಡ ಇವತ್ತು ಆಕ್ಸಿಜನ್ ಬೆಡ್ಗಳಿರ್ಬೋದು, ನಮ್ಮ ಎಲ್ಲ ಇಲ್ಲಿ ಬೇಕಾದಂಥ ಜನೌಷಧಿ ಕೇಂದ್ರ ಇರ್ಬೋದು, ವೆಂಟಿಲೇಟರ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ಒಳಗೊಂಡು ಆಧುನಿಕತೆಯನ್ನು ಕೂಡ ಪಡ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಬೇಕು. ಅದಕ್ಕೆ ಬೇಕಾಗಿ ಈಗಾಗಲೇ ನೀಲಿ ನಕಾಶೆಯನ್ನು ತಯಾರಿಸಿದ್ದೇವೆ. ಬಹುಶಃ ಕೋವಿಡಿಂದಾಗಿ ಒಂದಷ್ಟು ನಮಗೆ ಸಮಸ್ಯೆ ಆಯಿತು, ಆರ್ಥಿಕ ಸಮಸ್ಯೆ ಆಯಿತು. ಮುಂದಿನ ದಿನಗಳಲ್ಲಿ MRPLನಂಥ ಸಮಸ್ಯೆಗಳ CSR ಫಂಡ್ ಸರ್ಕಾರದ ಅನುದಾನದ ಮುಖಾಂತರ ಈ ಆಸ್ಪತ್ರೆಯನ್ನು ನಾವು ಮೇಲ್ದರ್ಜೆಗೇರಿಸಲಿಕ್ಕೆ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ.